ದುರ್ಗದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುರಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾದರ ಮಾಡಿಯರ ಪಾದ ಮುಜಗೆ ಹೊಡಬಡುದ ಹೊಡಿಬೇರಿ ಕಥಾಮೃತವ ಸಕಲ ವಿದ್ಯೆಯನ್ನು ಅರಿತು ಸಕಲ ರೀತಿಯಂತಹ ಪಾರಂಗತೆಯನ್ನು ಪಡೆದಂತಹ ನಾವು ಮರಳಿ ಅರಮನೆಯನ್ನು ಸೇರಿದಂತಹ ಸಂದರ್ಭದಲ್ಲಿ ಸಭೆಯಲ್ಲಿ ನನ್ನ ತಂದೆಯವರು ಬರಮಾಡಿಕೊಂಡು ನಮ್ಮಲ್ಲಿ ಒಂದು ವಿಚಾರವನ್ನು ಹೇಳಿದರು. ರಾಯ ಪ್ರಬುದ್ಧರಾಗಿ ಬೆಳೆದು ನಿಂತಹ ಮಕ್ಕಳೇ, ನಿಮಗೆ ಯೋಗ್ಯವಾದಂತಹ ಕನ್ಯೆಯನ್ನು ಕಂಡು ಮದುವೆಯನ್ನು ಮಾಡಿಸುವುದಾಗಿ ಪ್ರಸ್ತಾಪವನ್ನು ಮಾಡಿದಾಗ ತಂದೆಯವರಲ್ಲಿ ನಾವೊಂದು ಮಾತನ್ನು ಹೇಳಿದವರು. ತಂದೆ, ಮಕ್ಕಳಾದಂತಹ ನಮಗೆ ತಂದೆ ತಾಯಿಯಾದಂತಹ ನೀವು ಮದುವೆ ಆಸೆಯನ್ನು ಇರಿಸುವುದು ಸಹಜವೇ. ಆದರೆ
ವಿದ್ಯೆಯನ್ನು ಪಡೆದವರು ನಾವು ಕಲಿತಂತಹ ವಿದ್ಯೆ ಅದು ನಷ್ಟವಾಗಬಾರದು. ಈ ಪ್ರಪಂಚದಲ್ಲಿ ನಾವೊಂದು ಸಾಧನೆಯನ್ನು ಮಾಡಬೇಕು, ಕೀರ್ತಿಯ ಶಿಖರವನ್ನು ಏರಬೇಕು ಎನ್ನುವಂತಹ ಮಹದಾಸೆಯನ್ನು ಇರಿಸಿಕೊಂಡವರು ನಾವು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವ ಮಾತಿನಂತೆಯೇ ಬೆಳೆದು ಬಂದವರು ನಾವು. ಹಾಗಾಗಿ ತಂದೆಯಲ್ಲಿ ನಾವು ದಿಗ್ವಿಜಯವನ್ನು ಕೈಗೊಳ್ಳುತ್ತೇವೆ, ಆ ಮುಖೇನವಾಗಿ ತಮ್ಮದಾದಂತಹ ಕೀರ್ತಿಗೋಪುರಕ್ಕೆ ಶಿಖರಪ್ರಾಯವಾಗಿ ಮೆರೆಯುತ್ತೇವೆ ಎನ್ನುವ ರೀತಿಯಲ್ಲಿ ಮಾತನ್ನು ಕೊಟ್ಟು ನಾವು ಹೋಗಿ ಬರುವಂತಹ ಸಂದರ್ಭದಲ್ಲಿ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅಥವಾ ನಮ್ಮ ರೂಪಕ್ಕೆ ಅನುರೂಪಿಣಿಯಾದಂತಹ ಸತಿಯನ್ನು ನಾವೇ ಆರಿಸಿ ತರುತ್ತೇವೆ ಎನ್ನುವ ರೀತಿಯಲ್ಲಿ ಹೇಳಿ ಮುಂದುವರಿದವರು ನಾವಲ್ಲವೇ? ದಿಗ್ವಿಜಯವನ್ನು ಕೈಗೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ. ಹೌದು, ನಿಮ್ಮಲ್ಲಿ ಪರಾಕ್ರಮ ಉಂಟು, ಹೌದು. ಆದರೆ ಎದುರಾಗಿ ಬರುವಂತಹ ವೀರನಲ್ಲಿ ಯಾವ ರೀತಿಯ ಪರಾಕ್ರಮ ಉಂಟು ಎನ್ನುವ ಹಾಗೆ ಅರಿಯದವರು ನೀವು ಎನ್ನುವ ಹಾಗೆ. ಆಗ ನಾವಾಡಿದಂತಹ ಮಾತು, ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಬಂದವರಿದ್ದೇವೆ. ಹೌದು, ಮಾಡಿದಂತಹ ವಿದ್ಯಾಭ್ಯಾಸದಲ್ಲಿ ನಾವು ಕಲಿತ ವಿದ್ಯೆ ಎಷ್ಟು ಎಂಬುದನ್ನು ಲೋಕದಲ್ಲಿರುವಂತಹ ಪ್ರಪಂಚದಲ್ಲಿರುವಂತಹ ಯೋಧರಿಗೆ ತೋರಿಸಿಕೊಟ್ಟು ನಿಮ್ಮ ಕೀರ್ತಿಯನ್ನು ನಾವು ಇನ್ನಷ್ಟು ಎತ್ತರಕ್ಕೆ ಏರಿಸುತ್ತೇವೆ ಎನ್ನುವ ಹಾಗೆ. ಹೌದು, ಅವರಲ್ಲಿ ಅಭಯದ ಮಾತನ್ನು ಹೇಳಿ ಆ ನಂತರ ನಾವು ದಿಗ್ವಿಜಯಕ್ಕೆ ಹೊರಟವರಿದ್ದೇವೆ. ಸರಿ, ಮೊದಲಿಗೆ ಒಪ್ಪಲಿದ್ದರೂ ಕೂಡ ನಂತರದಲ್ಲಿ ಒಪ್ಪಿದರು. ನಾವು ಕನ್ಯಾರ್ಥಿಯಾಗಿ ಬಂದಿದ್ದೇವೆ ಅಣ್ಣ. ಅಣ್ಣ, ನಾವೀಗ ಯಾವ ಕಡೆಗೆ ಯಾವ ರೀತಿ ಏನು ಎನ್ನುವ ಹಾಗೆ ತಿಳಿದಿದೆಯೇ ಅಣ್ಣ ನಿನಗೆ? ಅಮ್ಮ, ತಂದೆಯವರಿಂದ ಆಶೀರ್ವಾದವನ್ನು ಪಡೆಯಲು ಇನ್ನೇನು ರಣಕಣಕ್ಕೆ ಧಾವಿಸುತ್ತೇವೆ ಎನ್ನುವ ಹಾಗೆ ಹೊರಟು ನಿಂತವರು ನಾವು. ಹೋಗುವಂತಹ ಕಾರ್ಯದಲ್ಲಿ ಎಲ್ಲೆಲ್ಲಿದ್ದ ರೀತಿಯಾದಂತಹ ಒಂದು ಕೆಟ್ಟ ಕಾರ್ಯಗಳು ನಡೆಯಬಾರದು ಎನ್ನುವುದಕ್ಕೆ ತಂದೆಯವರೇ ಒಂದು ಮಾತನ್ನು ಹೇಳಿದವರಿದ್ದಾರೆ. ತಮ್ಮ ದೇವರು ಆರಾಧ್ಯ ಮೂರ್ತಿಯಾದಂತಹ ಶ್ರೀಮನ್ನಾರಾಯಣನನ್ನು ಸದಾ ನೆನೆಯುತ್ತಾ ಮುಂದುವರೆದಂತಹ ಸಂದರ್ಭದಲ್ಲಿ ನಿಮ್ಮದಾದಂತಹ ಕೆಲಸಕ್ಕೆ ಯಾವುದೇ ರೀತಿಯ ಕೆಡುಕು ಬರುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ತಡ ಮಾಡುವುದಲ್ಲ, ಸರ್ವ ಸಿದ್ಧತೆಯಿಂದ ಹೊರಡಬೇಕಾಗಿದೆ. ಮುಂದುವರಿಯೋಣ.
ಕಿರಾತರು ಕಾಡಿನಲ್ಲೇ ಹುಟ್ಟಿ ಕಾಡಿನಲ್ಲೇ ಜೀವನವನ್ನು ಮಾಡುತ್ತಾ ಕಾಡಿನಲ್ಲಿದ್ದಂತಹ ಪ್ರಾಣಿಗಳೆಲ್ಲ ಕೊಂದು ಮಾಂಸ ಮಾಡಿ ತಿನ್ನುವಂತ ಜೀವನ ಧರಿಸುವವರು ನಾವಾಗಿದ್ದೇವೆ. ಹೌದೇನೆ? ನಾವು ಬೇಟೆಯಾಡದ ಎಷ್ಟು ಸಮಯ ಆಯ್ತು? ಅದೆಷ್ಟೋ ಸಮಯ ಆಯ್ತು. ಅಲ್ಲೆಲ್ಲ ತೂತು ಬಿದ್ದೈತೆ. ಹೌದೇನೆ? ನಾವು ಬೇಟೆ ಆಡೋದಕ್ಕೆ ಎಲ್ಲರೂ ಬಂದಿದ್ದೇವೆ. ಎಷ್ಟು ಮಂದಿ ಗಣಗಳಿದ್ದಾರೆ ಒಮ್ಮೆ ಲೆಕ್ಕ ಮಾಡಿದೋಣ. ಎಲ್ಲರೂ ಕೃಷಿಕಟ್ಟೆ ಸುತ್ತ ಬಂದಾಗಿ ಬಂದು ನೋಡು. 1 2 3 4 5 6 7 ಲೆಕ್ಕ ಬಹಳ ಚುರುಕ ಐತೆ. ಏನು ನಮ್ಮೆಲ್ಲ ಲೆಕ್ಕ ಮಾಡಿದೆವು. ಲೆಕ್ಕ ಮಾಡಿದ್ಯಾ? ಹೌದೌದು. ಎಷ್ಟು ಮಂದಿ ಇದ್ದಾರೆ? ಈಗ ಲೆಕ್ಕ ಹೇಳ್ಬೇಕಾ? ಒಂದೊಂದು ಹೇಳ್ಬೇಕಲ್ಲ, ಒಟ್ಟಿಗೆ ಹೇಳ್ಬೇಕಾ? ಒಂದೊಂದೇ ಹೇಳು. ಆಯ್ತು. 1 ಹೆಕಗು ಹೆಕಗು 2 ಮೂಗು ಲೆಕ್ಕದಲ್ಲಿ 3 ಆಮೇಲೆ 4 ಅವ್ರು ನೋಡ್ತಾ ಇದ್ದೆ. ಲೆಕ್ಕದಲ್ಲಿ 4 ಲೆಕ್ಕದಲ್ಲಿ 4 ಆಮೇಲೆ 5 5 5 10 5 5 10 10 20 ನಾನು ಮೊದಲೇ ಹೇಳ್ತೇನೆ 20 ಬಂದವರನ್ನು ಯಾರು ಕರ್ಕೊಂಡು ಬರಕ್ಕೆ ಹಾಗೆಲ್ಲ ಲೆಕ್ಕದೊಳಗೆ ಲೆಕ್ಕದಲ್ಲಿ 20 20 30 30 40 ಯಾವ್ದು ನೀನು ಅದರಲ್ಲಿ ಯಾವ್ದತ್ತು ಹುಡುಕ್ತಾ ಇದ್ದೇನೆ. ಲೆಕ್ಕದಲ್ಲಿ 40 40 50 50 ಎಲ್ಲೆಲ್ಲ 100 ಗೊತ್ತಾಗುದಿಲ್ಲ. ಒಳ್ಳೆ ಅಭ್ಯಾಸ ಮಾಡ್ತಾರೆ. ಲೆಕ್ಕದಲ್ಲಿ 100 ಹೌದು. ಮತ್ತೆ 100 200 300 400 500 ಅದೇ ಅದು ಲೆಕ್ಕ ಇಲ್ಲ. ಲೆಕ್ಕದಲ್ಲಿ 100 200 300 400 500 600 700 ಯಾವ್ದಕ್ಕೆ? ಲೆಕ್ಕದಲ್ಲಿ ಲೆಕ್ಕದಲ್ಲಿ 1000 ಕೋಟಿ 45 ಅಲ್ಲಿಗೆ ಮುಗಿದ್ರೆ ಯಾವುದು? ಕೋಟಿ ಕೋಟಿ ಕೋಟಿ. ಅದರ ಲೆಕ್ಕದಲ್ಲಿ ಕೋಟಿ. ಹೌದೌದು. ಆಮೇಲೆ ಲೆಕ್ಕ ಇಲ್ಲ. ಹೌದೇನಾ? ನಾವು ಬೇಟೆ ಆಡ್ಬೇಕಾದ್ರೆ ನಮ್ಮಲ್ಲಿ ಒಂದು ಆಯುಧ ಬೇಕು. ಆಯ್ತು. ಇವರಲ್ಲಿ ಯಾವ ರೀತಿ ಆಯುಧ ಇದೆ? ಎಲ್ಲರಲ್ಲಿ ಆಯ್ತು ಇದೆ. ಹಾ. ಲಕ್ಷ್ಮಣ ನಿನ್ನಲ್ಲಿ ಆಯ್ತಾಯ್ತಪ್ಪ. ಕತ್ತಿ. ನಿನ್ನಲ್ಲಿ ಆಯ್ತಾ? ನಿನ್ನಲ್ಲಿ ನನ್ನಲ್ಲಿ ಬಿಲ್ಲು. ನಿನ್ನಲ್ಲಿ ಬಿಲ್ಲು. ಹಾ. ಎಲ್ಲರಲ್ಲಿ ಒಂದೊಂದು ಆಯ್ತೈತೆ. ಹೌದಾ? ಹೌದು. ಹಾಗಾದ್ರೆ ನಿನ್ನಲ್ಲಿ ನನ್ನದೊಂದು ಬಂದೂಕ್ ಐತೆ. ಅದೇ ಕಾಯಿ ನಡೆಸ್ತೇನೆ ಎಂತಕ್ಕೆ? ಊಟ ಮಾಡಿದ್ದೆ. ಅಲ್ಲ, ನನ್ನಲ್ಲಿ ಒಂದು ಬಂದೂಕ್. ಬಂದೂಕು. ಅದರ ಉಪಯೋಗ ಯಾವ ರೀತಿ? ಇದರ ಉಪಯೋಗ ಬಹಳ ಜೋರು. ಯಾವ ರೀತಿ? ನೋಡಿ, ಇದನ್ನು ಹೀಗೆ ಹಿಡಿಯುವುದು, ಇದರ ಇದಕ್ಕೆ ಬೆಂಕಿ ತುಂಬಿಸುವುದು, ಕಿವಿಗೆ ಮೀಕೊಡುದು. ಯಾರು? ಕೋವಿ ಕಿವಿಗೆ. ಕೋವಿ ಕಿವಿ. ಹೌದು. ಆಮೇಲೆ ಹೀಗೆ ಮಗ ನೋಡ್ತಾ ಇರುವುದು. ಹಾ. ಮಗ ಆ ಕಡೆ, ನಾನು ಈ ಕಡೆ, ಕೋವಿ ಕುತ್ತ ಕಡೆ. ಹೌದೇನಾ? ಬೇಟೆ ಆಗ್ಬೇಕಾದ್ರೆ ನಮ್ಮಲ್ಲಿ ಆಯುಧ ಆಯ್ತು. ಹೌದು. ಈಗ ಕೆಲವು ಪ್ರಾಣಿಗಳೆಲ್ಲ ಪೊದರಿನ ಅಡಿಯಲ್ಲಿ ಇರ್ತದೆ, ಅಡಗಿ ಬಿಟ್ಟು ಇರ್ತದೆ. ಅದನ್ನು ಎಬ್ಬಿಸಬೇಕಾದ್ರೆ ನಾಯಿ ಉಂಟಲ್ಲ, ನಾಯಿ ಉಂಟಲ್ಲ. ಹಾಗಾದ್ರೆ ತಡ ಮಾಡು ಸರಿಯಲ್ಲ. ಮತ್ತೆ ಆದಷ್ಟು ಶೀಘ್ರವಾಗಿ ಬೇಟೆ ಆಡೋದಕ್ಕೆ ಬೇಕಾಗಿ ಮುಂದಕ್ಕೆ ಹೋಗು.
ಬೇಟೆಯಾಡುತ್ತಾ ಕಾಡಲ್ಲಿ ಮುಂದೆ ಹೋದ್ರೂ ಕೂಡ ನಮ್ಮ ಕಣ್ಣಿಗೆ ಯಾವುದು ಪ್ರಾಣಿಗಳು ಗೋಚರ ಆಗಲಿಲ್ಲ. ಹೌದೇಳ? ಈಗ ಬರೇ ನಾವು ನಾಯಿ ಇದ್ರೆ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಬಲೆ ಬೇಕು. ಯಾವುದೆಲ್ಲ ಬಲೆ? ಹೌದು, ಬಲೆ ಉಂಟಲ್ಲ ನಿಮ್ಮಲ್ಲಿ. ಹಾಗಾದ್ರೆ ನಾವು ಗಂಡಿಯಲ್ಲಿ ನಿಲ್ಬೇಕು. ಯಾವ ಗಂಡಿಯಲ್ಲಿ? ನೀನು ಯಾವ ಗಂಡಿಯಲ್ಲಿ? ನಾನು ನೀರು ಕೆಳಗಿಂದ ಮೇಲೆ ಹೋಗೋ ಜಾಗಕ್ಕೆ ನಿಂತು. ಕೆಳಗಿಂದ ನೀರು ಮೇಲೆ ಹೋಗ್ತದಾನೆ. ಯಾವ ರೀತಿಯಲ್ಲಿ? ಅದು ನಿಮಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಇದು ನಾವೀಗ ಬೇಟೆ ಆಡ್ತಾ ಇರ್ತೇವೆ. ಬೇಟೆ ಆಡುವಾಗ ನಮ್ಮನ್ನು ನೋಡಿ ಓಡ್ತದ. ಓಡಿ ಹೋಗ್ತಾ ಆಯಸ್ ಆಗ್ತದೆ. ಆಯಸ್ ಆದ ಕೂಡಲೇ ಅದು ನೀರನ್ನು ಹುಡುಕಿಕೊಂಡು ಹೋಗ್ತದೆ. ಹಾಗೆ ಅಲ್ಲಿ ಗುಂಡಿಯಲ್ಲಿ ನೀರಿದೆ ನಾನು ಎಲ್ಲ ಸ್ವಲ್ಪ ಕುಡಿಯುತ್ತದೆ. ಕೆಳಗಿದ್ದ ನೀರು ಮೇಲೆ ಹೋಗುತ್ತಲ್ಲ. ಆಯ್ತಾನೆ. ಹಾಗಾದ್ರೆ ನೀನು ಆ ಗಂಡಿಯಲ್ಲಿ ನಿಲ್ತೀನಿ, ನಾನು ಆ ಕಡೆ ನಿಲ್ತೇನೆ. ಎಲ್ಲರೂ ಒಂದೊಂದು ಕಡೆ ನಿಲ್ಲು. ಬೇಟೆಯಾಡು. ಒಂದು ಅಂದಿ ಬೆಲೆ ಹೊರತಾಯ್ತು. ಒಂದು ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಬೆಳೆಗೂ ಮಾಡಿದ್ದೇನೆ. ಎಲ್ಲಿಯೋ ಸತ್ತಿದ್ದೇನೆ. ನನ್ನ ಕಣ್ಣಿಗೆ ನನ್ನ ಬಾಣಕ್ಕೆ ತಾಗಿ ಸತ್ತಿದ್ದೆ. ಎಲ್ಲಿಯೋ ಬಿದ್ದಿರ್ಬೋದು. ಏನ ಕುಡಿತಿದ್ದೇನೆ? ನಮ್ಮ ಲಕ್ಷ್ಮಣ ಮೂಸಿದ ಮೂಸಿ ಆಗಿದೆ. ನೀನು ಮೂಸ್ಬೇಕಂತೇಳಿ ಹಂದಿ ಮನೆಯಲ್ಲಿದ್ದೆ. ಅಲ್ಲಿ ಬಿದ್ದೆ. ಅಲ್ಲಿ ಈಗ ಹಂದಿ ಮಾಡಿ ನಾನು ಬಂದ ಸರಿ ನೋಡಿ ಬರ್ತೇನೆ. ಇವತ್ತೆಲ್ಲ ಮಾತು ನಂಬಲಿಕ್ಕೆ ಆಗ್ತಿಲ್ಲ. ನೋಡು ಕಿರಕಣ್ಣ, ಇದು ಹಂದಿ ಮನೆ ಬಿದ್ದದ್ದು ಹೌದು. ಅದ್ರ ಮೇಲೆ ಒಂದು ಮಾಲಿ ಮಾಲಿ ಮನುಷ್ಯ ಇದ್ದೆ. ಒಬ್ಬ ಮನುಷ್ಯ ಇದ್ದಾನೆ. ಹೌದಾ? ಹಾಗಾದ್ರೆ ಅವರಲ್ಲಿ ಮಾತಾಡಿ ಆ ಹಂದಿ ಬಿದ್ದ ಅಲ್ಲ, ಅದು ನಾವು ಉತ್ತಮ ನಗಿಬೇಕಲ್ಲ. ಉತ್ತಮ ಕೇಳುವ. ಉತ್ತಮ ಇದ್ದಾರೆ. ಉತ್ತಮ ನಗಿದೆ. ಅದು ಒಳ್ಳೆ ಜಮಾಯಿಸ್ತಾನೆ. ಹೌದಾ? ಒಳ್ಳೆ ಈ ಸಲ ಒಳ್ಳೆದುಂಟ. ಒಳ್ಳೆ ಜಮಾಯಿಸ್ತಾನೆ. ಈಗ ಒಂದೊಂದು ಸಲ ಮಾತಾಡುದಲ್ಲ. ಮಾತಾಡುದು. ಈಗ ಮಾತಾಡಿದ್ವಿ. ಮಾತಾಡುವ. ಮಾತಾಡುವಾಗ ಇಲ್ಲಿ ಬಂದು ಚಾ ಮಾಡಿ. ಅದು ಗೊತ್ತುಂಟ, ನಿಮ್ಗೆ ಎಲ್ಲಿಗೆ ಗೊತ್ತುಂಟ? ಸ್ವಲ್ಪ ಬೇಗ ಕೇಳು.
ಬಾಯಿ ಬರುದು ಅವಾಗಿಕ್ಕಿಲ್ಲ ಇಲ್ಲೆಲ್ಲ ಮನೆ ಅದು ಅಪ್ಪನಲ್ಲಿ ಮಾರಿದ ಮಂದಿ ಹೋಗಿ ಬಿಡಿಸ್ತಾನೆ ಪ್ರಯೋಜನ ಇಲ್ಲ ಅವರು ನನ್ನ ದಂಡಕ್ಕೆಲ್ಲ ಎಲ್ಲರಿಗೆ ನೀನು ಯಜಮಾನ ಅವರಿಗೆ ನೀನು ಹೋಗಿ ನಮಸ್ಕಾರ ನಿನ್ನ ಭಾಷೆ ಅರ್ಥ ಆಗಲಿಲ್ಲ ಬೇರೆ ಭಾಷೆ ಗೊತ್ತಿಲ್ಲ ಬಹುಶಃ ಇವನಿಗೆ ಬಾಯಿ ಬರುದಿಲ್ಲ ಅಂತ ಬಾಯಿ ಬರುದಿಲ್ಲ ಮತ್ತೆ ನಾವು ಬಾಯಿ ಬರೋದವರಿಗೆ ನಾವು ಮಾತಾಡ್ಸಿಲ್ವ ಮಾತಾಡುದು ನಮ್ಮ ಊರಿನಲ್ಲಿ ಇದ್ದಾರವ ಹೌದಾ ಇವಾಗ ಎಷ್ಟು ಕೇಳ್ತಾನೆ ಇವಾಗ ಇಷ್ಟು ಕೇಳ್ತಾನೆ ಎಷ್ಟು ಕೇಳ್ತಾನೆ ನೋಡ್ಬೇಕು ಅಲ್ಲ ಅದೇನ ರಕ್ತ ಬರುದು ಚರ್ಮ ಹೋಯ್ತು ಇದಕ್ಕೆ ಬಾಯಿ ಬರುದಿಲ್ಲ ಬಾಯಿ ಬರುದು ಬಾಯಿ ಬರುದಿಲ್ಲ ಹಾಗಾದ್ರೆ ಹಿಂಗಾಗಿ ಮಾತನಾಡಿ ನನ್ನಲ್ಲಿ ಪ್ರಯೋಜನ ಇಲ್ಲ ನಾನೇ ಮಾತಾಡ್ತೀನಿ ಆಯ್ತು ನಮ್ಗೆ ರಾಮ್ ರಾಮಣ್ಣ ನಮಸ್ಕಾರ ನಮಸ್ಕಾರ. ಇಷ್ಟು ದೊಡ್ಡ ಜನವರವಾಗಿ ನಿಮಗೆ ಗೊತ್ತಾಗ್ತಿಲ್ಲ ಅವನಿಗೆ ಒಂದು ಸಮಾನತೆ ಎಂತದ್ದು ಅವನಲ್ಲಿ ಇಲ್ವಾ ಯಾರಲ್ಲಿ ಮಾತಾಡುತ್ತಿದ್ದು ಅವರಲ್ಲೇ ಮಾತನಾಡು. ಆಗ ನನ್ನಲ್ಲಿ ಎಂತದಿತ್ತು ಅಂತ ಮಾತಾಡ್ತಿಲ್ಲ ನೀವು ಇದ್ದವರಲ್ಲಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಅದು ನೀವೇ ಸರಿ ನೀವೇ ನಾನೇ ಸರಿ ಆಯ್ತಾಯ್ತು ರಾಮ್ ರಾಮಣ್ಣ ಈ ಕಾರ್ಯಲ್ಲಿ ಬೇಟಾಡುತ್ತಾ ಮುಂದುವರೆದಂತ ಸಮಯದಲ್ಲಿ ನನ್ನ ಕಣ್ಣಿಗೆ ಒಂದು ಅಂದಿಕಿಲ್ಲ ಕಾಣಿತು ನಾನು ಅದಕ್ಕೆ ಪ್ರಾಣವನ್ನು ಪ್ರಯೋಗ ಮಾಡಿದೆ ಅದು ಸತ್ತು ಬಿದ್ದಿದೆ ಅದು ನಮಗೆ ಕೊಡ್ತೀರಾ ಈ ಹಂದಿಯನ್ನು ಕೊಂದವನು ನಾನು. ನನ್ನ ಬಾಣದ ಘಾಟಿಯಿಂದ ಈ ಹಂದಿ ಬಿದ್ದಿದೆ. ನಾನು ಪ್ರಯೋಗ ಮಾಡಿದಾಗ ಕೊಂದದ್ದು ನಾನು ನನಗೆ ಸಿರ್ಬೇಕಿತ್ತ ಹಂದಿ ನೀವು ಪ್ರಯೋಗ ಮಾಡಿದಂತ ನೀವು ಹೇಳ್ತಾ ಇದ್ದೀರಿ. ಹಾ. ಈ ಹಂದಿಯನ್ನು ಕೊಂದದ್ದು ನಾನು ಅಂತ ನಾನು ಹೇಳ್ತಾ ಇದ್ದೇನೆ. ಕಿರದಣ್ಣ ಎಂತ ನೀವು ಎಂತದ್ದು ಮಾಡಿ ನೀವು ಎಂತದ್ದು ನಾಯಿ ಕೊಂದದ್ದು ನಾಯಿ ಕೊಂದದ್ದು ನಾಯಿ ನಾನು ಕೊಂದದ್ದು ಹಂದಿ ನೀವು ಈಗ ಇಬ್ಬರು ಕೂಡ ಚರ್ಚೆಗೆ ಹೊರಟದ ಮತ್ತೆ ಈಗ ಚರ್ಚೆ ಮಾಡಿ ಏನು ಪ್ರಯೋಜನ ಉಂಟು? ಏನು ಪ್ರಯೋಜನ ಬೇಡ ಇದಕ್ಕೆಲ್ಲ ನಾನು ಇದ್ದೇನೆ ವ್ಯವಸ್ಥೆ ಮಾಡುವ ಇದು ಯಾರಾದ್ರೂ ಮೂರನೇ ಆಗ್ಬೇಕು ಅಲ್ಲ ಯಾರಿದ್ದಾರೆ ಓ ಅಲ್ಲಿದ್ದಾರಲ್ಲ ಓ ನಮಸ್ಕಾರ ಅಣ್ಣ ಇದು ನೀವು ಮೂರನೇ ಅವರ ಬನ್ನಿ 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 ನಿಮ್ಮ ಸ್ವಲ್ಪ ಕೆಲಸ ಉಂಟು ಈ ಕಡೆ ಬನ್ನಿ 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 ಇಲ್ಲಿ ಹೋಗ್ರಿ ಹೋಗ್ರಿ ನಮಸ್ಕಾರ ನಮಸ್ಕಾರ ಇದು ನೀವು ಮೂರನೇ ಅವರ ನೀವು ಮೂರನೇ ಅವರ ಅಲ್ಲ ನೀವು ಮೂರನೇ ಅವರ ಅಂತ ಹಾಗೆ ಇದು ಈಗ ಒಂದು ನಮ್ಮಲ್ಲಿ ಒಂದು ಸಮಸ್ಯೆ ಆಗಿದೆ ಅಲ್ಲ ಅದೇ ಯಾವ್ದು ನಮ್ಮಲ್ಲಿ ಸಮಸ್ಯೆ ಸಮಸ್ಯೆ ಇದು ಈಗ ಇವರು ನಮ್ಮ ಇವತ್ತನ್ನ ಇದು ಅವರು ಕೊಂದದ್ದು ಹೇಳ್ತಾರೆ ಹಿಂದಿ ಅವರು ಕೊಂದದ್ದು ಹಿಂದಿ ಅವರು ಕೊಂದದ್ದು ಅಂತ ಯಾವುದು ಹಿಂದಿ ಹಂದಿ ಹಿಂದಿ ಅವರು ಕೊಂದದ್ದು ಇಬ್ಬರಿಗೆ ಚರ್ಚೆಗೆ ಹೋಗ್ತಾರೆ